ನಾಡಿನ ಸಮಸ್ತ ಜನತೆಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಸನಾತನ ಹಿಂದೂ ಧರ್ಮದಲ್ಲಿ ನಾಗರ ಪಂಚಮಿಗೆ ವಿಶೇಷವಾಗಿರುವಂತಹ ಮಹತ್ವ ಇರುವಂತದ್ದು. ಹಬ್ಬಗಳ ಸಡಗರವನ್ನ ಹೊತ್ತು ತರುವಂತಹ ಪ್ರಥಮ ಹಬ್ಬ ಅಂತ ಹೇಳಿದ್ರೆ ಅದು ನಾಗರ ಪಂಚಮಿ. ಹಾಗಾಗಿ ನಾಡಿನೆಲ್ಲೆಡೆ ಇರುವಂತಹ ಭಕ್ತರು ನಾಗಬನಗಳತ್ತ ಮುಖ ಮಾಡ್ತಾ ಇದ್ದಾರೆ. ವಿಶೇಷವಾಗಿರುವಂತಹ ಪೂಜೆಗಳನ್ನು ಸಮರ್ಪಿಸ್ತಾ ಇದ್ದಾರೆ. ನಾಗದೇವರನ್ನ ಸಂತೃಪ್ತಿಗೊಳಿಸಿದ್ರೆ ಸಕಲವು ವೃದ್ಧಿಯಾಗುತ್ತೆ ಅನ್ನುವಂತಹ ನಂಬಿಕೆ ನಮ್ಮ ಹಿಂದೂ ಧರ್ಮದಲ್ಲಿ ಇರುವಂಥದ್ದು. ಹಾಗಾಗಿ ನಾಗರ ಪಂಚಮಿಯ ಸಂಭ್ರಮವನ್ನ ಹಿಂದೂ ಭಕ್ತರೆಲ್ಲರೂ ಸಂಭ್ರಮಿಸ್ತಾ ಇದ್ದಾರೆ. ಪುತ್ತೂರಿನಲ್ಲಿರುವ ಹಲವಾರು ಕಾರಣಿಕ ನಾಗಕ್ಷೇತ್ರಗಳಲ್ಲಿ ಒಂದು ಅಂತ ಹೇಳಿದ್ರೆ ಷಣ್ಮುಖ ಸುಬ್ರಹ್ಮಣ್ಯ ಮಹಾವಿಷ್ಣು ದೇವಸ್ಥಾನ ಕೆಮ್ಮಿಂಜೆ. ಹಾಗಾಗಿ ಇಲ್ಲಿಗೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರ ಜೊತೆಗೆ ಇಷ್ಟಾರ್ಥವನ್ನು ಕೂಡ ಬೇಡ್ಕೊಳ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿನ ನಾಗರ ಪಂಚಮಿಯ ಸಂಭ್ರಮ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ನಾಗರ ಪಂಚಮಿಯ ಸಂದರ್ಭದಲ್ಲಿ ಕೆಮ್ಮಿಂಜಿಗೆಯೇ ಬಂದು ವಿಶೇಷವಾಗಿರುವಂಥ ಪೂಜೆಯನ್ನು ಸಲ್ಲಿಸಬೇಕು ಅಂತ ಭಕ್ತರು ಬರ್ತಾರೆ. ಯಾಕೆಂತ ಹೇಳಿದ್ರೆ ಅಷ್ಟೊಂದು ಕಾರಣಿಕ ಇರುವಂಥದ್ದು ಸರ್. ಹಾಗಾಗಿ ಇಲ್ಲಿನ ನಾಗರ ಪಂಚಮಿಯ ಸಂಭ್ರಮದ ಬಗ್ಗೆ, ಇಲ್ಲಿನ ಕಾರಣಿಕದ ಬಗ್ಗೆ ಆಗಲಿ ಸುಬ್ರಹ್ಮಣ್ಯೇಶ್ವರ ದೇವರ ಪಾದಾರದಿಂದ ವಂದಿಸುತ್ತಾ ನಾಗದೇವರಿಗೆಲ್ಲ ನಮಸ್ಕರಿಸುತ್ತಾ ನಾವು ಹೇಳಿಕೊಳ್ಳುವಂಥದ್ದು ಏನಂತ ಹೇಳಿದರೆ, ಎಲ್ಲ ಜನಗಳು ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಆದರೆ ಹೋಗ್ತಾರೆ. ಯಾಕೆ ಹೋಗ್ತಾರೆ ಅಂತೇಳಿದರೆ ಅಲ್ಲಿ ಅವರವರ ಅಭಿಷ್ಟಗಳು ಪ್ರಾಪ್ತಿಯಾಗುವ ಮೂಲಕವಾಗಿ ಆಗ್ತದೆ ಅಂತ ಹೇಳುವಂಥ ಪರಿಪೂರ್ಣವಾದ ನಂಬಿಕೆ ಇದ್ದುಕೊಂಡು ಆ ಸ್ಥಳಗಳಿಗೆ ನಾವು ಭೇಟಿ ಕೊಡ್ತೇವೆ. ಯಾರು ದೇವರು ಖಂಡಿತವಾಗಿ ನಮ್ಮನ್ನು ಸಂರಕ್ಷಣೆ ಮಾಡ್ತಾರೆ ಅಂತೇಳಿ. ಆ ರೀತಿಯಾಗಿ ನಮ್ಮ ಕೆಮ್ಮಿಂಜೆ ಷಣ್ಮುಖ ಸುಬ್ರಹ್ಮಣ್ಯ ಮಹಾವಿಷ್ಣು ದೇವರ ಒಂದು ಸನ್ನಿಧಾನದಲ್ಲಿ ಎಷ್ಟೋ ವರ್ಷದಿಂದ ಈ ನಾಗದೇವರ ಒಂದು ಸಾನ್ನಿಧ್ಯದಲ್ಲಿ ದೇವತಾ ಸನ್ನಿಧಾನಕ್ಕೆ ಬಂದಲ್ಲಿ ಆ ವಿಶೇಷವಾದಂಥ ಬಾಕಿ ದಿನ ನಾಗರ ಪಂಚಮಿ ಹೊರತುಪಡಿಸಿ ಕೂಡ ಬಾಕಿ ದಿನವೂ ಕೂಡ ಒಂದು 100-120 ತಂಬಿಲುಗಳು ಈ ರೀತಿಯಾಗಿ ನಡೀತಾ ಇರ್ತದೆ. ಯಾಕೆ ಅಂತೇಳಿದರೆ ಎಲ್ಲರ ಭಕ್ತಗಳ ಅಭೀಷ್ಟಗಳು ಪ್ರಾಪ್ತಿಯಾಗ್ತದೆ ಅಂತೇಳೋ ಪೂರ್ಣ ನಂಬಿಕೆಯಿಂದ ಬಂದು ಅನಾದಿ ಕಾಲದಿಂದ ಈ ದೇವಸ್ಥಾನದಲ್ಲಿ ಬಂದು ದೇವತಾ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ನಾಗರ ಪಂಚಮಿ ಶುಭ ದಿವಸದ ಹೊತ್ತು ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ನಾಗದೇವರಿಗೆ ಶಕ್ತಿಯಾಗಿ ನಾವು ಆ ತಂಬಿಲೆ ಸೇವೆ, ಪ್ರಸನ್ನ ಪೂಜಾದಿಗಳನ್ನೆಲ್ಲ ದೇವರಿಗೆ ಸಮರ್ಪಿಸ್ತಾ ಬಂದಿದ್ದೇವೆ. ಹಾಗೆ ಭಕ್ತರಿಗೆಲ್ಲ ಅವರವರಿಗೆ, ಯಾಕೆಂದರೆ ನಾಗದೇವರ ಒಂದು ಅನುಗ್ರಹ ಇದ್ದರೆ ಎಲ್ಲರಿಗೂ ಅವರವರ ಮನಸ್ಸಿನ ಅಭಿಷ್ಟಗಳು ಪ್ರಾಪ್ತಿಯಾಗ್ತದೆ ಅಂತ ಹೇಳಿದರೆ. ಯಾಕೆಂದರೆ ನಾಗೋಹಿ ಭೂಮಿ ಸಂಬಂಧ ಸಂತತಿ ಪ್ರಧಾನ ಅಂತ ಹೇಳಿದ್ದಾರೆ. ನಾಗದೇವರು ನಮ್ಮ ಭೂಮಿಯಲ್ಲಿ ಸಂತುಷ್ಟಿಯಾಗಿದ್ದರೆ ಆ ಮನೆ ಖಂಡಿತವಾಗಿ ಬೆಳಗ್ತದೆ ಅಂತೇಳಿ ಆ ರೀತಿಯಾದಂಥ ಪರಿಪೂರ್ಣವಾದಂಥ ಉದ್ದೇಶವನ್ನು ಇದ್ದುಕೊಂಡು ನಾವು ಇವತ್ತು ದೇವತಾ ಸನ್ನಿಧಾನ ಎಲ್ಲ ಭಕ್ತರ ಉದ್ದೇಶವಾಗಿ ದೇವತಾ ಆರಾಧನೆಯನ್ನು ಮಾಡಿದ್ದೇವೆ. ಅದರಿಂದ ಭಕ್ತರಿಗೆ ಏನಾಗ್ತದೆ ಅಂತೇಳಿದರೆ ಅವರವರ ಅಭಿಷ್ಟಗಳು ಪ್ರಾಪ್ತಿ ಆಗ್ತದೆ ಅಂತೆ, ಒಳ್ಳೆಯ ರೀತಿಯ ಮಕ್ಕಳು ಪ್ರಾಪ್ತಿ ಆಗ್ತಾರಂತೆ, ಸಂತಾನ ಪ್ರಾಪ್ತಿ ಆಗ್ತದಂತೆ. ಅದೇ ರೀತಿಯಾಗಿ ಆರೋಗ್ಯ ವೃದ್ಧಿ ಆಗ್ತದಂತೆ. ಇಲ್ಲದಿದ್ದರೆ ನಾಗದೋಷಗಳಿದ್ದರೆ ಏನಾಗ್ತದೆ ಅಂತೇಳಿದರೆ ಅದಕ್ಕೆಲ್ಲವೂ ಕೂಡ ಪ್ರತಿಬಂಧಕ, ಆರೋಗ್ಯಕ್ಕೆ ಪ್ರತಿಬಂಧಕಗಳು ಬರ್ತದಂತೆ, ಹಾಗೆ ವಿವಾಹಕ್ಕೆ ಪ್ರತಿಬಂಧಕ ಬರ್ತದಂತೆ, ಇದಕ್ಕೆ ಸಂತಾನ ಭಾಗ್ಯಕ್ಕೆ ಪ್ರತಿಬಂಧಕಗಳೆಲ್ಲ ಬರ್ತದೆ. ಅದನ್ನೆಲ್ಲ ಈ ಪರಮಾತ್ಮೆಯಲ್ಲಿ ಎಲ್ಲವನ್ನೂ ಕೂಡ ಬಂದವಂಥ ಎಲ್ಲ ಜನಗಳು ಅವರವರ ಅಭಿಷ್ಟವನ್ನು ಕೊಟ್ಟಿದ್ದಾನೆ. ಆ ಪರಮಾತ್ಮ ಇನ್ನು ಮುಂದಕ್ಕೂ ಹಾಗೆ ಆ ದೇವರು ಇವತ್ತು ನಾವು ದೇವತಾ ಸೇವೆಯನ್ನು ಮಾಡಿದ್ದೇವೆ. ಇನ್ನು ಮುಂದಕ್ಕೂ ಹಾಗೆ ಲೋಕ ಸಮಸ್ತ ಸುಖಿನೋ ಭವಂತ, ಒಬ್ಬನಿಗೊಬ್ಬ ಒಳ್ಳೆಯದಾಗಲಿ, ಇಡೀ ಲೋಕಕ್ಕೆ ಒಳ್ಳೆಯದಾಗಬೇಕು. ಆ ರೀತಿಯಾಗಿ ಇವತ್ತು ನಾವು ದೇವತಾ ಆರಾಧನೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ಅದರಿಂದ ಪ್ರಥಮ ಪರಮಾತ್ಮ ಸಂತುಷ್ಟಿಯಾಗಬೇಕು. ಎಲ್ಲ ಭಕ್ತ ಜನರ ಅವರವರ ಅಭಿಷ್ಟಗಳು ಪ್ರಾಪ್ತಿಯಾಗಿ ಮುಂದಕ್ಕೂ ಪರಮಾತ್ಮನ ಸೇವೆಯನ್ನು ಮಾಡುವಂಥ ಯೋಗವನ್ನು ಎಲ್ಲ ಜನರಿಗೂ ಅನುಗ್ರಹಿಸಬೇಕು ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಒಂದು ಮಾತನ್ನು ಮುಗಿಸ್ತೇವೆ. ನಾಗರ ಪಂಚಮಿ ಅಂದರೆ ನಾಡಿಗೆ ದೊಡ್ಡದಾಗಿರ್ತಕ್ಕಂಥ ಹಬ್ಬ. ಇವತ್ತು ದೇಶಾದ್ಯಂತ ನಾಗದೇವರನ್ನು ಪೂಜಿಸುವಂಥ, ಹಾಲೆರೆಯುವಂಥ ಕಾರ್ಯಕ್ರಮ ಅತ್ಯಂತ ಭಕ್ತಿ ಸಡಗರದಿಂದ ಇವತ್ತು ನಡೀತಾ ಇದೆ. ಇವತ್ತು ಪುತ್ತೂರಿನ ಕೆಮ್ಮಿಂಜೆಯ ಅತ್ಯಂತ ಕಾರಣಿಕವಾಗಿರ್ತಕ್ಕಂಥ ನಾಗದೇವರ ಸನ್ನಿಧಿಯಲ್ಲಿ ಕೂಡ ಇವತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗಿನಿಂದಲೇ ಬಂದು ದೇವರಿಗೆ ಹಾಲನ್ನು ಎರೆಯುವುದರ ಮೂಲಕ ತಮ್ಮ ಭಕ್ತಿಪೂರ್ವಕವಾಗಿ ದೇವರಿಗೆ ಶ್ರದ್ಧೆಯನ್ನು, ಆ ನಂಬಿಕೆಯನ್ನು ಇವತ್ತು ಇಲ್ಲಿ ಸಲ್ಲಿಸಿದ್ದಾರೆ. ನಾಗರ ಪಂಚಮಿಯ ಈ ಶುಭ ದಿನದಂದು ನಾಡಿನ ಎಲ್ಲ ಜನರಿಗೂ ಕೂಡ ನಾಗದೇವರು ಸುಖ, ಸಂಪತ್ತು, ಸಮೃದ್ಧಿಯನ್ನು ನೀಡಿ ಅನುಗ್ರಹಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ನಿಮಗೆ ಎಷ್ಟು ನಾಗರ ಪಂಚಮಿ ಅಂದರೆ ವಿಶೇಷ? ನಾಗರ ಪಂಚಮಿ ಅಂದರೆ ಎಲ್ಲ ಕಡೆ ಸಹ ಈ ಒಳಗಡೆ ಕಾಡಿನ ಒಳಗಡೆ ಮತ್ತು ಈ ಮರದ ಈ ಬನಗಳಲ್ಲಿ ಇರುವಂಥದ್ದು. ಈಗ ಕೆಲವು
ಅಂದರೆ ಈಗ ಯಾಕೆಂದರೆ ಪ್ರತಿಯೊಬ್ಬರಿಗೂ ಒಂದು ನಾಗದೋಷ ಆಗಲಿ ಪ್ರತಿಯೊಬ್ಬರಿಗೂ ಒಂದಿರ್ತದೆ. ಪ್ರತಿಯೊಬ್ಬರಿಗೂ ಅದು ಯಾವುದೇ ಒಂದು ಜಾತಿ ಪಂಗಡಕ್ಕೆ ಸೀಮಿತವಾಗಿಲ್ಲ. ನಾಗದೋಷ ಆಗಲಿ ನಾಗದೇವರನ್ನು ನಂಬುವವರಾಗಲಿ ತುಂಬ ಎಲ್ಲರೂ ಆರಾಧನೆ ಮಾಡಿಕೊಂಡು ಬರ್ತಾರೆ. ಮತ್ತು ನಾನು ಇಲ್ಲಿಗೆ ಬಂದದ್ದು ಮಾತ್ರ ಇವತ್ತು ಮೊದಲನೇ ಸಲ. ಪುತ್ತೂರಲ್ಲಿ ಇಷ್ಟು ಹತ್ತಿರ ಇದ್ದರು, ನನಗೆ ಉಪ್ಪಿನಂಗಡಿಯಲ್ಲಿ ಹೋಗಿ ದರ್ಶನ ಮಾಡಿ ಬಂದೆ. ಹೌದು. ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ಮಹಾವಿಷ್ಣು ದೇವಸ್ಥಾನ ಕೆಮ್ಮಿಂಜೆಯಲ್ಲಿ ನಾಗರ ಪಂಚಮಿಯ ಸಂಭ್ರಮ ಯಾವ ರೀತಿಯಾಗಿದೆ ಅಂತ ನೋಡಿದ್ರಲ್ಲ. ಬೆಳಿಗ್ಗೆಗೆ ಭಕ್ತರು ಬಂದು ನಾಗದೇವರಿಗೆ ಹಾಲು ಸಿಯಾಳ ಅಭಿಷೇಕವನ್ನ ನೆರವೇರಿಸ್ತಾ ಇರುವಂತದ್ದು. ಇದರ ಜೊತೆಗೇನೆ ತಮ್ಮ ಇಷ್ಟಾರ್ಥವನ್ನ ಕೂಡ ಬೇಡಿಕೊಳ್ತಾ ಇದ್ದಾರೆ. ನಾಗರ ಪಂಚಮಿಯ ಶುಭ ದಿನದಂದು ಭಕ್ತರ ಸಂಭ್ರಮ ಮನೆ ಮಾಡಿರುವಂತದ್ದು. ಹಾಗಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ನಾಗದೇವರ ಆಶೀರ್ವಾದ ಇರಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಕ್ಯಾಮರಾ ಪರ್ಸನ್ ಲತೆ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಎಟಿಎಂ ಕಾರ್ಡ್ ಮರೆತು ಬಂದೆ, ಅರ್ಜೆಂಟ್ ಆಗಿ ಎಟಿಎಂ ನಿಂದ ಹಣ ಬೇಕಿತ್ತು, ಅಯ್ಯೋ ಏನ್ ಮಾಡೋದು ಈಗ ಅಂತ ಯೋಚಿಸ್ತಿದ್ದೀರಾ? ಚಿಂತೆ ಬಿಟ್ಟು ಬಿಡಿ, ಪುತ್ತೂರು ಒನ್ ಎಟಿಎಂಗೆ ಬನ್ನಿ. ನಿಮ್ಮ ಮೊಬೈಲ್ನಲ್ಲಿರೋ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ ಬಳಸಿ ಕಾರ್ಡ್ ಇಲ್ಲದೆಯೇ ಸುಲಭವಾಗಿ ಹಣ ವಿತ್ಡ್ರಾ ಮಾಡಿ. ಹಣ ತೆಗೆಯುವುದು ಮಾತ್ರವಲ್ಲ, ಹಣ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ. ಈಸಿಯಾಗಿ ಭೀಮ್ ಆಪ್ ಮೂಲಕ ಅಕೌಂಟ್ ಲಿಂಕ್ ಮಾಡಿ ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಸೌತ್ ಇಂಡಿಯಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಒಟ್ಟು 13 ಬ್ಯಾಂಕ್ ಖಾತೆಗಳಿಗೆ ಒಂದೇ ಎಟಿಎಂ ಮೂಲಕ ಈಸಿಯಾಗಿ ಯುಪಿಐ ಸ್ಕ್ಯಾನ್ ಮೂಲಕ ಡೆಪಾಸಿಟ್ ಮಾಡುವ ವ್ಯವಸ್ಥೆ. ಪುತ್ತೂರಿನ ಕೇಂದ್ರ ಭಾಗಗಳಾದ 3 ಕಡೆ ನಮ್ಮ ಎಟಿಎಂ ಸೌಲಭ್ಯ. ಗಾಂಧಿ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್, ಪುತ್ತೂರು ಮುಖ್ಯ ರಸ್ತೆಯ ಹರಿಪ್ರಸಾದ್ ಹೋಟೆಲ್ ಎದುರುಗಡೆ. ಇದರೊಂದಿಗೆ ಸುಳ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿಯೂ ಸೇವೆ ನೀಡುತ್ತಿರುವ ಈಸಿ ಎಟಿಎಂ. ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ, ಹಣ ಡೆಪಾಸಿಟ್ ಕೂಡ ಮಾಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.